ಬಿಜೆಪಿ ರಾಜ್ಯಾಧ್ಯಕ್ಷರ ಆಡಿಯೋ ನಕಲಿ ಅಥವಾ ಅಸಲಿಯೋ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಬೇಕಾಗಿದೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಹಾಲಿ ಸಿಎಂ ಯಡಿಯೂರಪ್ಪ ಅವರು ಇನ್ನು ಮುಂದುವರಿಯುತ್ತಾರೋ ಇಲ್ಲವೋ ಎನ್ನುವುದನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ತಿಳಿಸಲಿ ಎಂದು ಯುಟಿ ಖಾದರ್ ಹೇಳಿದರು. ಅದು ನಕಲಿ ಅಸಲಿ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ. ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರೆ ಮುಗೀತಲ್ಲ, ಯಾರು ಗೊಂದಲಗಳು ಪಡೆದು ಬೇಡ. ಸೊ ಮುಖ್ಯಮಂತ್ರಿ ಉಳಿತಾರ ಇಲ್ವ ಅಂತ ಹೇಳಿಕೊಂಡು ಪಕ್ಷದ ಅಧ್ಯಕ್ಷರು ಹೇಳಬೇಕು, ಕ್ಲಾರಿಟಿ ಕೊಡಬೇಕು ಜನರಿಗೆ. ಆಡಿಯೋ ನಕಲಿ ಅಸಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಹೇಳಬೇಕು. ಇವರಿಬ್ಬರು ಕರೆಕ್ಟ್ ಆದರೆ ಮುಗೀತಲ್ಲ. ಜನರನ್ನ ಯಾಕೆ ಗೊಂದಲ ತಿಳಿಸಬೇಕು? ನಿಮ್ಗೆ ಎಷ್ಟು ಟೆನ್ಷನ್ ಇದರಲ್ಲಿ? ಜನರನ್ನ ಯಾಕೆ ಗೊಂದಲ ತಿಳಿಸ್ಬೇಕು? ಮುಗೀತಲ್ಲ, ಇಟ್ಸ್ ಮ್ಯಾಟರ್ ಆಫ್ 5 minutes. ಇಬ್ಬರು ಕ್ಲಾರಿಟಿ ಕೊಟ್ಟರೆ ಆಯಿತು. ನೋಡಿ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಇಲ್ವ ಅಂತ ಹೇಳಿ ಬಿಜೆಪಿ ಪಕ್ಷದ ರಾಜ್ಯ ಅಧ್ಯಕ್ಷರು ಅದು ಸ್ಪಷ್ಟಪಡಿಸಬೇಕು. ನಮ್ಗೆ ಗೊತ್ತು ಚೇಂಜ್ ಆಗ್ತದೆ ಅಂತ. ಮುಖ್ಯಮಂತ್ರಿ 5 ವರ್ಷ ಕಂಟಿನ್ಯೂ ಆಗ್ತಾರ, ಬದಲಾವಣೆ ಆಗ್ತಾರ ಇಲ್ವೋ ಇಷ್ಟೇ. ಅದು ಹೇಳೋ ಜವಾಬ್ದಾರಿ ಯಾರಿಗೆ? ಪಕ್ಷ ಅಧ್ಯಕ್ಷರಿಗೆ. ನಾವು ಹೇಳ್ಬೇಕು, ನಮ್ಗೆ ಗೊತ್ತು. ಯಾಕಂದ್ರೆ ನೀವು ಸಿದ್ದರಾಮಯ್ಯನೇ ಹೇಳ್ತಾ ಇದ್ದಾರೆ, 1 ವರ್ಷದಿಂದ ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಅವರನ್ನ ಇಳಿಸ್ತಾರೆ, ಬೇರೆ ಕೂತ್ಕೊಳಿಸ್ತಾರೆ. ನೋಡಿ, ನಾನು ಅಷ್ಟು ದೊಡ್ಡ ನಾಯಕನಾಗಲಿಲ್ಲ. ನಾವು ಸೀನಿಯರ್ ಲೀಡರ್ ಆ ಲೆವೆಲ್ ಮಾತಾಡಿದ್ದಾರೆ. ನಾವು ಅಷ್ಟು ದೊಡ್ಡ ಜನನು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಯಾವುದೇ ಬಣವಿಲ್ಲ, ಎಲ್ಲ ಒಗ್ಗಟ್ಟಿನೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವ ಕೆಲಸ ಮಾಡುತ್ತಿದ್ದೇವೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರು ದೆಹಲಿ ಭೇಟಿ ಕೊಟ್ಟಿರುವುದು ಅನ್ಯ ಅರ್ಥ ಮಾಡುವ ಅಗತ್ಯವಿಲ್ಲ. ಪಕ್ಷ ಬಲವರ್ಧನೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಎರಡು ಬಣದ ಸಬ್ಜೆಕ್ಟೇ ಇಲ್ಲ ನಮ್ಮಲ್ಲಿ. ಒಂದೇ BR ಅಂಬೇಡ್ಕರ್ ಸಂವಿಧಾನ, ಮಹಾತ್ಮ ಗಾಂಧಿ ಕನಸಿನ ಭಾರತ, ನ್ಯಾಷನಲ್ ಫ್ಲಾಗ್. ಯಾಕೆ ಒಂದೊಂದು ಹೇಳಿಕೆಗಳು ಬರ್ತಾ ಇದೆ? ನಿಮ್ಮ ನಾಯಕರಿಂದಲೇ ಬರ್ತಾ ಇದೆ ಅಲ್ವಾ? ಯಾವುದು? ನಿಮ್ಮ ನಾಯಕರಿಂದ ಒಂದೊಂದು ಹೇಳಿಕೆಗಳು ಬರ್ತಾ ಇದೆ ನೋಡಿ, ವಿರೋಧ ಪಕ್ಷದವರು. ನಮ್ಮಲ್ಲಿ ರಾಷ್ಟ್ರೀಯ ಮಟ್ಟದ ನಾಯಕರು ಮತ್ತು ನಮ್ಮ ರಾಜ್ಯದ ಪ್ರಮುಖ ನಾಯಕರು ಹೇಳಿಕೆಗೆ ನಾವು ಮಹತ್ವ ಕೊಡಲಿಲ್ಲ. ಅದರಲ್ಲಿ ಪಕ್ಷ ಅಧ್ಯಕ್ಷರು ಏನು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ. ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ದಾರೆ, ಯಾರು ಕೂಡ ಮಾತಾಡಬಾರ್ದು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಪಕ್ಷದ ರಾಷ್ಟ್ರೀಯ ಉಸ್ತುವಾರಿ ಮತ್ತು ಇನ್ಚಾರ್ಜ್ ಏನು ಹೇಳಿದ್ದಾರೆ, ಅದಕ್ಕೆ ಮಾತು ಕೊಡಬೇಕು ಹೊರತು ಅದು ನಮಗೆ ಮೇನ್ ಇಂಪಾರ್ಟೆಂಟ್ ಅಲ್ಲದೆ ಒಬ್ಬೊಬ್ಬರು ಮಾತಾಡೋದಕ್ಕೆ ನಾವ್ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು? ಅದಕ್ಕೆ ಮಾತು ಕೊಡಬಾರ್ದು, ಮತ್ತು ನಮಗೆ ಸಮಯ ಇಲ್ಲ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ.